ತುಮಕೂರು ಲೋಕಸಭಾ ಬಿಜೆಪಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ಇತ್ತೀಚೆಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ ಮಸಾಲಾ ಜಯರಾಮ್ ಕೂಡ ತಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂದು ಘೋಷಣೆ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡುವುದಾದರೆ ನನಗೆ ಅವಕಾಶ ಕೊಡಿ, ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಈಗಾಗಲೇ ನಾನು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಹಿರಿಯರಿಗೆ ಟಿಕೆಟ್ ನೀಡಿದರೆ ನನಗೆ ಟಿಕೆಟ್ ಬೇಡ, ಹಿರಿಯರ ಹೊರತಾಗಿ ಟಿಕೆಟ್ ನೀಡಿದರೆ ನನಗೆ ಟಿಕೆಟ್ ನೀಡಿ ಎಂದು ಒತ್ತಾಯ ಮಾಡುತ್ತೇನೆ ಎಂದಿದ್ದಾರೆ. ಮಾಧುಸ್ವಾಮಿ, ಸೋಮಣ್ಣ, ಬಸವರಾಜು ಯಾರೇ ಹಿರಿಯರಿಗೆ ಕೊಟ್ಟರೂ ನಮ್ಮ ಅಭ್ಯಂತರ ಇಲ್ಲ. ನಾನು ಕೂಡ ಅವರ ಗೆಲುವಿಗೆ ಕೆಲಸ ಮಾಡ್ತೀನಿ. ನಾನು 2 ಬಾರಿ ಸೋತಿದ್ದೀನಿ, ಹೀಗಾಗಿ ನಾನು ಕೂಡ ಆಕಾಂಕ್ಷಿ ಎಂದು ಮಸಾಲಾ ಜಯರಾಮ್ ಹೇಳಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸರ್, ಇವತ್ತು ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ. ವಿಚಾರ ಇಷ್ಟೇ, ಏನು MP ಟಿಕೆಟ್ ವಿಚಾರ ಬಗ್ಗೆ ಈಗ ಮಾಜಿ MP ಅವರು ಸಂಸದಂತ GS ಬಸವರಾಜರು ನಾವು ನಿವೃತ್ತಿ ಆಗ್ತೀರಿ, ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ಅದಾದ ನಂತರ ಸುಮಾರು ಜನ ಆಕಾಂಕ್ಷಿಗಳ ಪಟ್ಟಿನೇ ಇತ್ತು. ಇವತ್ತು ನಾವು ಮೊದಲಿಂದ ಹೇಳೋದಾದರೆ, ನಾನು ಯಾರಿಗೆ ಕೊಟ್ಟು ಸಹಿತ ನಾನು ಶ್ರಮ ಹಾಕಿ ದುಡಿದು ಗೆಲ್ಸಕ್ಕೆ ಶಕ್ತಿ ವಹಿಸ್ತೀವಿ, ಶ್ರದ್ಧೆ ವಹಿಸ್ತೀವಿ. ಅದ್ರ ಸಹಿತ ಯಾರಿಗೆ ಕೊಳ್ಳಿ ಅನ್ನೋ ಸಹಿತ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ, ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ಎಲ್ಲ ರೀತಿಯೂ ರೆಡಿ ಇದ್ದೀನಿ. ನನಗೆ ಟಿಕೆಟ್ ಕೊಟ್ಟರೆ ನಾನು ಸಹಿತ ನಿಂತ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್, ದೊಡ್ಡವ್ರಿಗೆ ಮಾಧುಸ್ವಾಮಿ ಅವ್ರಿಗೆ ಕೊಡಲಿ, ಇಲ್ಲಾಂದ್ರೆ ನಾಗೇಶ್ ಅವ್ರಿಗೆ ಕೊಡಲಿ, ಬಸವರಾಜ್ ಅವ್ರಿಗೆ ಕೊಡಲಿ, ಹಿಂದೆ ಸರಿತೀನಿ ಸರ್. ಸರ್, ಯಾರೋ ದೊಡ್ಡವ್ರಿಗೆ ಯಾರು ಕೊಟ್ಟರು ಹಿಂದೆ ಸರಿತೀನಿ. ಇಲ್ಲ ಅಂದ್ರೆ ಬೇರೆ ಇರ್ತಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಸರ್, ಮಾಡಕ್ಕೆ ರೆಡಿ ಇದ್ದೀನಿ ಸರ್. ಅವರು ಈಗ ನಾನು ಈಗಾಗಲೇ ಸೋತಿದ್ದೀನಿ. ನಾನು ನಾಳೆ ಒಂದು 2 ಸಲ ಸೋತಿದ್ದೀನಿ, 1 ಸಲ ಗೆದ್ದಿದ್ದೀನಿ. ಇಡೀ ಜಿಲ್ಲೆ ರಾಜಕಾರಣ ನನಗೂ ಸ್ವಲ್ಪ ಅರಿವಿದೆ. ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಏನೇನಿದೆ ಅಂತೇಳಿ ನನಗೂ ಗೊತ್ತಿದೆ. ಎಲ್ಲ ತಾಲೂಕುಗಳು ಎಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲ ತಾಲೂಕು ಸಹ ನನ್ನ ಹಿತೈಷಿಗಳು, ಬಂಧುಗಳು, ಎಲ್ಲ ನನ್ನ ಸ್ನೇಹಿತರುಗಳು, ಕಾರ್ಯಕರ್ತ ಬಂಧುಗಳು ಇದ್ದಾರೆ. ಎಲ್ಲ ಸೇರಿ ಮಾಡ್ತಿದ್ದಾರೆ. ಇವತ್ತು ನಾವು ಬೇಕಾದ್ರೆ ಏನು JDS ಮತ್ತು ನಮ್ಮ BJP ಹೊಂದಾಣಿಕೆ ಆದರೆ ಯಾರು ಅವ್ರ ಹತ್ರ ಹೋಗಿ ಕುಮಾರಸ್ವಾಮಿ ಹತ್ರ ನಾವು ಭೇಟಿ ಮಾಡಿ ನಾನು ಚರ್ಚೆ ಮಾಡಿ ಟಿಕೆಟ್ ನನಗೆ ಕೊಡಿತ ನಾನು ಕೇಳಕ್ಕೆ ರೆಡಿ ಇದ್ದೀನಿ. ನಾನು ಸಹಿತ ಪ್ರಬಲ ಆಕಾಂಕ್ಷಿ ಇದ್ದೀನಿ. ಯಾಕೆ ನಾನು ಸನ್ಯಾಸಿ ಅಲ್ಲ, ನಾನು ರಾಜಕೀಯಕ್ಕೋಸ್ಕರ ಬಂದರೆ ರಾಜಕೀಯ ಮಾಡೋಕ್ಕೋಸ್ಕರ ಇರೋದು. ನಾನು ಸಹಿತ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ವರಿಷ್ಠ ಗಮನಕ್ಕೆ ತಂದಿದ್ದೀನಿ. ಸನ್ಮಾನ್ಯ ನಾವು ಏನು ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ವಿಜೇಂದ್ರ ಗಮನಕ್ಕೆ ತಂದಿದ್ವಿ, ಮತ್ತು ಬಸವರಾಜ ಬೊಮ್ಮಾಯಿ ಗಮನಕ್ಕೆ ಬಂದಿದ್ದೀವಿ, ಯಡಿಯೂರಪ್ಪ ಗಮನಕ್ಕೆ ತಂದಿದ್ದೀವಿ. ಇವತ್ತು ನಾನು ಸಹಿತ ಪ್ರಬಲ ಆಕಾಂಕ್ಷೆ ಇದ್ದೀನಿ. ಅವ್ರು ನನಗೆ ಕೊಡಲಿ. ಯಾಕೆಂದ್ರೆ ಹಿರಿಯರು ಬಿಟ್ಟು ಹಿರಿಯರು ಯಾರು ಆಗಿರೋದೇ ಬೇರೆ ಬೇರೆ ಬೇಡ ಅಂತ ಹೇಳಿ ಅಷ್ಟೇ. ಯಾರ್ಯಾರು ಕೊಡಲಿ ಹಿರಿಯರಿಗೆ, ನಾವೇನು ಇದ್ದರಿಗೆ ಅಂತ ಹೇಳ್ತಾ ಇಲ್ಲ. ಇವತ್ತು ಬಸವರಾಜರು ಕೊಟ್ಟರು ಸಹಿತ ನಾವು ಮಾಡಿ ಗೆಲ್ಲಿಸ್ತೀವಿ, ಮತ್ತೊಮ್ಮೆ ಗೆಲ್ಲಿಸ್ತೀವಿ. ಮಾಧುಸ್ವಾಮಿ ಕೊಟ್ಟರು ಗೆಲ್ಲಿಸ್ತೀವಿ, ನಮ್ಮ ನಾಗೇಶಣ್ಣ ಕೊಟ್ಟರು ಗೆಲ್ಲಿಸ್ತೀವಿ. ಯಾರೇ ಬಂದು ಗೆಲ್ಸೋಣ. ನಾವು ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ಪರವಾಗಿರ್ತೀವಿ, ಪಕ್ಷದ ಪರ ಕೆಲಸ ಮಾಡ್ತೀವಿ. ಯಾರೇ ಆ ಕ್ಯಾಂಡಿಡೇಟ್ ಆದರೂ ನಾವು ಸಮ ಹಾಕಿ ನಾವು ಗೆಲ್ಸೋ ಜವಾಬ್ದಾರಿ ನಮ್ಮದು. ಇವತ್ತು ತುರುವೇಕೆರೆ ತಾಲೂಕು ಇರ್ಬೋದು, ಈ ಜಿಲ್ಲೆಯಲ್ಲಿ ಇವತ್ತು ನನಗೆ ಗೊತ್ತಿರೋ ಪ್ರಕಾರ 3,000 ಲೀಡಿಗಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.